ಚಿಕಿತ್ಸೆಗೆಂದು ಬಂದ ಮಾನಸಿಕ ಅಸ್ವಸ್ಥನನ್ನೇ ಪ್ರೀತಿಸಿ ಮದುವೆಯಾಗಿದ್ದ ಮನೋವೈದ್ಯರೊಬ್ಬರು ಕೊನೆಗೆ ಆತನ ಕಿರುಕುಳವನ್ನೇ ಸಹಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಮೃತಳನ್ನು ಜೆಕೆ ಕಾಲೋನಿಯ ಮನೋವೈದ್ಯೆ 33 ವರ್ಷದ ರಜಿತಾ ಎಂದು ಗುರುತಿಸಲಾಗಿದೆ. ಸನತ್ ನಗರದ ಜೆಕೆ ಕಾಲೋನಿ ನಿವಾಸಿ ರಜಿತಾ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾಗ ರೋಹಿತ್ನನ್ನು ಭೇಟಿಯಾಗಿದ್ದರು. ಬಂಜಾರಾ ಹಿಲ್ಸ್ ಮಾನಸಿಕ ಆಸ್ಪತ್ರೆಯಲ್ಲಿ ಇಂಟರ್ನ್ಶಿಪ್ ಮಾಡುತ್ತಿದ್ದಾಗ ರೋಹಿತ್ ರೋಗಿಯಾಗಿ ಬಂದಿದ್ದರು. ಆಕೆಯೇ ಆತನಿಗೆ ಕೌನ್ಸಿಲಿಂಗ್ ನಡೆಸಿದ್ದಳು. ರೋಹಿತ್ ಗುಣಮುಖನಾದ ಹಿನ್ನೆಲೆಯಲ್ಲಿ ಆತನ ಮೇಲೆ ಪ್ರೇಮಾಂಕುರವಾಗಿತ್ತು. ಬಳಿಕ ಇವರಿಬ್ಬರು ಮದುವೆಯಾಗಿದ್ದರು. ಈ ನಡುವೆ ರೋಹಿತ್ ಆಕೆ ದುಡಿದ ಹಣವನ್ನು ದುಂದು ವೆಚ್ಚ ಮಾಡುತ್ತಿದ್ದ. ಅದನ್ನು ಪ್ರಶ್ನಿಸಿದಾಗ ಆಕೆಯ ಮೇಲೆ ದೈಹಿಕ ಹಲ್ಲೆಗಳನ್ನು ನಡೆಸುತ್ತಿದ್ದ. ಇದರಿಂದ ಬೇಸತ್ತು ಈ ಹಿಂದೆ ಕೂಡ ಒಂದು ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಆಕೆಯನ್ನು ರಕ್ಷಿಸಿದ್ದರು. ಆದರೆ ಈ ಬಾರಿ ತನ್ನ ತಂದೆಯ ಮನೆಗೆ ತೆರಳಿ 4ನೇ ಮಹಡಿಯ ಅಪಾರ್ಟ್ಮೆಂಟ್ನ ಸ್ನಾನಗೃಹದ ಕಿಟಕಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಕೆಯನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಸಂಜೀವ ರೆಡ್ಡಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.